ಮನೆಯಲ್ಲಿ ಕಮ್ಮಿ ಖರ್ಚಲ್ಲಿ ಸುಲಭವಾಗಿ ಸೂಪರ್ ಆಗಿರುವಂತಹ ಗುಲಾಬ್ ಜಾಮೂನ್ ಪುಡಿಯನ್ನು ಮಾಡಿಕೊಂಡು ರುಚಿ ರುಚಿಯಾಗಿರುವಂತಹ ಮೆದುಮೆದುವಾಗಿರುವಂತಹ ಗುಲಾಬ್ ಜಾಮೂನನ್ನು ಮನೆಯಲ್ಲೇ ಮಾಡಬೇಕಾ? ಈ ವಿಡಿಯೋ ನೋಡಿ. ಹಲೋ ನಮಸ್ತೆ, ಹೇಗಿದ್ರಲ್ಲ? ಸಾಮಾನ್ಯವಾಗಿ ನಮಗೆ ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಅನಿಸಿದಾಗ ನಾವೇನು ಮಾಡ್ತೀವಿ, ಅಂಗಡಿಯಿಂದ ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಬಂದು ಗುಲಾಬ್ ಜಾಮೂನನ್ನು ಮಾಡ್ಕೊಂಡು ತಿಂತೀವಿ. ಬಟ್ ನಿಮ್ಗೆ ಗೊತ್ತಾ, ಗುಲಾಬ್ ಜಾಮೂನ್ ಮಿಕ್ಸನ್ನು ನಾವು ಸೂಪರಾಗಿ ಮನೆಯಲ್ಲಿ ರೆಡಿ ಮಾಡ್ಬೋದು. ಅದು ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಮಿಕ್ಸನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಸೂಪರ್ ಆಗಿರುವಂತಹ ಸಾಫ್ಟ್ ಆಗಿರುವಂತಹ ಗುಲಾಬ್ ಜಾಮೂನನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಚೂರು ಮಿಸ್ ಮಾಡದೆ ವಿಡಿಯೋನ ನೋಡಿ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂಥ ನೆಕ್ಸ್ಟ್ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಗುಲಾಬ್ ಜಾಮೂನ್ ಪುಡಿಯನ್ನು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ನಮಗೆ 1 ಕಪ್ಪಷ್ಟು ಹಾಲಿನ ಪುಡಿ ಬೇಕಾಗುತ್ತೆ. ನಂದಿನಿ ಮಿಲ್ಕ್ ಬೂತ್ಗಳಲ್ಲಿ ನಿಮಗೆ ಈ ಹಾಲಿನ ಪುಡಿ ಸಿಗುತ್ತೆ. ಅದು ಪ್ಯೂರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ಹಾಲಿನ ಪುಡಿ ತಗೊಂಡ್ರೆ ಅದರ 3/4 ಭಾಗದಷ್ಟು ಮೈದಾ ಹಿಟ್ಟು ತಗೋಬೇಕಾಗುತ್ತೆ. ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ, ಅದಾದ ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಶುದ್ಧ ದೇಸಿ ತುಪ್ಪನ ತಗೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇಂಗ್ರೀಡಿಯೆಂಟ್ಸ್ ಜಾಮೂನ್ ಪುಡಿಗೆ ಬೇಕಾಗಿರೋದು ಇಷ್ಟೇ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲಿಗೆ ತಗೊಂಡು ಅದಕ್ಕೆ 1 ಕಪ್ಪಷ್ಟು ಹಾಲಿನ ಪುಡಿ, 3/4 ಕಪ್ಪಷ್ಟು ಮೈದಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಇಷ್ಟನ್ನು ಹಾಕ್ಕೊಂಡು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೌಡರೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ತುಪ್ಪನ ಹಾಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಮಿಲ್ಕ್ ಪೌಡರನ್ನು ಜಾಸ್ತಿ ಹಾಕೋಬೇಡಿ, ಮಿಕ್ಸ್ ಸರಿಯಾಗಿ ಬರಲ್ಲ. ನಾನು ಹೇಳಿರುವ ಕ್ವಾಂಟಿಟಿಯಲ್ಲೇ ಹಾಕೋಬೇಕು. ಕೊನೆಗೆ ತುಪ್ಪನ ಹಾಕ್ಕೊಂಡು ಇವಾಗ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಿಮಗೆ ಜಾಮೂನ್ ಮಿಕ್ಸ್ ರೆಡಿ ಆಗುತ್ತೆ. ಇದನ್ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ತುಂಬಾ ಸುಲಭವಾಗಿ ಮೆದುಮೆದುವಾಗಿರುವಂತಹ ಜಾಮೂನ್ ಮಾಡ್ಕೋಬೋದು. ಈ ಜಾಮೂನ್ ತುಂಬಾ ಸಾಫ್ಟಾಗಿ ಬರುತ್ತೆ. ಇವಾಗ ನಾನು ಈ ಪುಡಿಯನ್ನು ಯೂಸ್ ಮಾಡಿಕೊಂಡು ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 1 ಕಪ್ಪಷ್ಟು ರೆಡಿ ಮಾಡ್ಕೊಂಡಿರುವಂಥ ಜಾಮೂನ್ ಪುಡಿಯನ್ನು ನಾನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊತಾ ಇದ್ದೀನಿ. ಇದನ್ನ ಕಲಿಸ್ಕೊಳ್ಳೋಕ್ಕೆ 1/4 ಕಪ್ಪಷ್ಟು ಹಾಲು ತಗೋಬೇಕು. 1 ಕಪ್ಪು ಜಾಮೂನ್ ಪುಡಿಗೆ 1/4 ಕಪ್ಪಷ್ಟು ಹಾಲು ತಗೋಬೇಕು. ಫಸ್ಟ್ ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಪುಡಿ ಪುಡಿಯಾಗಿ ಮಿಕ್ಸ್ ಆಗ್ತಾ ಇದೆ. ಇದು ಸಾಕಾಗಲ್ಲ, ಗಟ್ಟಿ ಬರುತ್ತೆ. ಅದರಿಂದ ಉಳಿದಿರೋ ಹಾಲನ್ನು ಹಾಕೊತಾ ಇದ್ದೀನಿ. ಇವಾಗ ಕೈಯಲ್ಲಿ ಮತ್ತೊಮ್ಮೆ ಈ ಹಿಟ್ಟನ್ನು ನಿಧಾನಕ್ಕೆ ನಾದ್ಕೊಂಡು ಸರಿಯಾಗಿ ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ. ತುಂಬ ಬಡ್ದು ಒತ್ತಿ ನಾದ್ಕೋಬಾರ್ದು. ಯಾವುದೇ ಕಾರಣಕ್ಕೆ ಮೆಲ್ಲನೆ ಕೈಯಲ್ಲಿ ಸಾಫ್ಟಾಗಿ ನಾದ್ಕೊಂಡು ಈ ಹದಕ್ಕೆ ಮಾಡಿಕೊಂಡು ಇದನ್ನ ಒಂದು 10 ನಿಮಿಷ ಬಿಟ್ಬಿಡಿ. ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. 2 ಕಪ್ಪಷ್ಟು ನೀರು, ಯಾವ ಕಪ್ಪಲ್ಲಿ ನಾನು ಜಾಮೂನ್ ಮಿಕ್ಸ್ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರು, ಅದಾದ ನಂತರ 2 ಕಪ್ಪಷ್ಟು ಸಕ್ಕರೆ, ಸ್ವಲ್ಪ ಕೇಸರಿ, ಒರಿಜಿನಲ್ ಕೇಸರಿ ಇದು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಕುದಿಲಿಕ್ಕೆ ಇಟ್ಬಿಡೋಣ. ಒಂದು ಸ್ವಲ್ಪ 4-5 ಏಲಕ್ಕಿ ಗುದ್ಬಿಟ್ಟು ಹಾಕ್ಕೊಳ್ಳಿ. ಪಾಕ ದಪ್ಪಗೆ ರೆಡಿ ಆಗಬೇಕು. ಅದಾದ ನಂತರ ಸ್ಟವನ್ನು ಆಫ್ ಮಾಡಿ ಈ ಪಾಕ ಒಂದು ಸ್ವಲ್ಪ ತಣ್ಣಗಾದ ನಂತರ 1 ಟೇಬಲ್ ಸ್ಪೂನಷ್ಟು ಲಿಂಬೆ ರಸ, 1 ಟೇಬಲ್ ಸ್ಪೂನಷ್ಟು ಗುಲಾಬಿ ವಾಟರ್, ರೋಸ್ ವಾಟರ್ ಅಂತಾರಲ್ವ, ಇದನ್ನ ಹಾಕ್ಕೊಳ್ಳಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಅದಕ್ಕೇ ಗುಲಾಬ್ ಜಾಮೂನ್ ಅಂತ ಹೇಳೋದು. ಈ ಪಾಕನ ಮುಚ್ಚಿಟ್ಬಿಡಿ. ಇವಾಗ ನಾವು ಜಾಮೂನ್ ಉಂಡೆನ ರೆಡಿ ಮಾಡ್ಕೋಬೇಕು. ಹಿಟ್ಟನ್ನು ಮತ್ತೊಮ್ಮೆ ಉಂಡೆ ಮಾಡೋಕ್ಕಿಂತ ಮುಂಚೆ ಕೈಯಲ್ಲಿ ಸ್ವಲ್ಪ ನಾದ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಮತ್ತೆ ಕೈಯಲ್ಲಿ ಮೆತ್ತಗೆ ನಾದ್ಕೊಳ್ಳಿ. ಯಾಕಂತಂದರೆ ಉಂಡೆ ನಮಗೆ ಆವಾಗ ಕರೆಕ್ಟಾಗಿ ಮಾಡೋಕ್ಕೆ ಬರುತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಉಂಡೆ ಮಾಡಲಿಕ್ಕೆ ಬರ್ತಾ ಇದೆ. ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ನೀಟಾಗಿ ಉಂಡೆನ ರೆಡಿ ಮಾಡ್ಕೊಳ್ಳಿ. ತುಂಬ ಒತ್ತಿ ಉಂಡೆ ಮಾಡೋ ಅವಶ್ಯಕತೆ ಇಲ್ಲ. ಮೆಲ್ಲಗೆ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡಿದರೆ ಕರೆಕ್ಟಾಗಿರೋ ಉಂಡೆ ಬರುತ್ತೆ. ನಿಮಗೆ ಅಂಗಡಿಯಿಂದ ತಂದಿರೋ ಉಂಡೆ ಆದರೂ ತುಂಬಾ ನೈಸಾಗಿ ಬರುತ್ತೆ. ಬಟ್ ಮನೇಲಿ ಮಾಡಿರೋದು ಸ್ವಲ್ಪ ತರಿ ಬರ್ಬೋದು. ಬಟ್ ಏನು ತೊಂದರೆ ಇಲ್ಲ, ನಮಗೆ ಜಾಮೂನ್ ಪರ್ಫೆಕ್ಟಾಗಿ ಮೆದುವಾಗಿ ಬರುತ್ತೆ. ಜಾಮೂನ್ ಕಾಯಿಸೋಕ್ಕೆ ಕೂಡ ಒಂದು ವಿಧಾನ ಇದೆ. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು.
ತುಂಬ ಕಾಯಲಿಕ್ಕೆ ಬಿಡಬಾರ್ದು. ಮೀಡಿಯಮ್ ಕಾದ ನಂತರ ನಾವು ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ ಅಥವಾ ಸ್ವಲ್ಪ ಕಮ್ಮಿ ಫ್ಲೇಮ್ಗೆ ಇಟ್ಕೊಂಡು ಉಂಡೆನ ಹಾಕ್ಕೊಂಡು ಈ ಥರ ಮಗಿಸ್ತಾ ಇರಬೇಕು. ಹೈ ಫ್ಲೇಮ್ಗೆ ಯಾವುದೇ ಕಾರಣಕ್ಕೆ ನೀವು ಜಾಮೂನ್ ಉಂಡೆನ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಗೋಲ್ಡನ್ ಕಲರ್ ಬಂದಾಗ ತೆಗೆದುಬಿಟ್ಟು 1 ನಿಮಿಷ ಬಿಟ್ಬಿಟ್ಟು ನಾವು ಈ ಪಾಕಕ್ಕೆ ಹಾಕಿಬಿಟ್ಟು 2 ಗಂಟೆ ಇಡಬೇಕು. ಇದು 2 ಗಂಟೆ ಇಡೋ ಅವಶ್ಯಕತೆಯೇ ಇಲ್ಲ, ನಿಮಗೆ ಅರ್ಧ ಗಂಟೆಯಲ್ಲೇ ಈ ಜಾಮೂನ್ ರೆಡಿ ಆಗುತ್ತೆ. ಯಾಕಂತಂದರೆ ಮನೆಯಲ್ಲಿ ಹಾಲಿನ ಪುಡಿಯಲ್ಲಿ ನಾವು ಮೆದು ಆಗೋ ಥರ ಮಾಡಿರೋದ್ರಿಂದ ಅರ್ಧ ಗಂಟೆಯಲ್ಲಿ ಸೂಪರ್ ಆಗಿರುವಂಥ ಮೆತ್ತಗಿನ ಜಾಮೂನ್ ರೆಡಿ ಆಗುತ್ತೆ. ನಾನು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದ್ಬಿಟ್ಟು ನೋಡ್ತಾ ಇದ್ದೀರಲ್ವಾ. ಇಷ್ಟೇ ಮನೇಲೇ ಮಾಡಿರುವಂಥ ಜಾಮೂನ್ ಪುಡಿಯಿಂದ ಸೂಪರ್ ಆಗಿರುವಂಥ ಜಾಮೂನ್ ರೆಡಿ ಮಾಡ್ಕೊಂಡ್ವಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.